ಮಧ್ಯಪ್ರದೇಶದಲ್ಲಿ ಹಂಚಿದ ಲಾಡು ಪೊಟ್ಟಣದಲ್ಲಿ ಎಲ್ಲರಿಗೂ 2 ಲಾಡು ಸಿಕ್ಕರೆ ಒಬ್ಬ ಸಾಮಾನ್ಯನಿಗೆ 1 ಲಾಡು ಸಿಕ್ಕಿತ್ತು. ಆತನು ಮುಖ್ಯಮಂತ್ರಿಗಳ ಸಹಾಯವಾಣಿಯಲ್ಲಿ ದೂರು ಸಲ್ಲಿಸಿದ. ಪಂಚಾಯತ್ 1 ಕಿಲೋ ಸಿಹಿ ತಪ್ಪು ದಂಡ ಕೊಟ್ಟಿತ್ತು. ಈ ಘಟನೆಯು ಮಧ್ಯಪ್ರದೇಶದ ಬಿಂದ್ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯಂದು ನಡೆದಿದೆ. ಕಮಲೇಶ್ ಕುಶ್ವಾಹನಿಗೆ ಮಾತ್ರ 1 ಲಾಡು ಕೊಡಲಾಗಿತ್ತು. ಆತನು ಒಂದಿದೆ 2 ಕೊಡಿ ಎಂದರೂ ಸಂಘಟಕರು ಕೊಟ್ಟಿಲ್ಲ. ಆತನು ಕೂಡಲೇ ತಾರತಮ್ಯ ಮಾಡಿದ್ದಾರೆ ಎಂದು ಪಂಚಾಯತ್ನ ಮುಖ್ಯಮಂತ್ರಿಗಳ ಹೆಲ್ಪ್ಲೈನ್ನಲ್ಲಿ ದೂರು ಸಲ್ಲಿಸಿದ್ದ. ತನ್ನ ಪ್ರತಿಭಟನೆಯನ್ನು ದಾಖಲಿಸಿದ್ದ. ಇದು ನಮ್ಮ ಪಿಯೋನ್ ಮಾಡಿದ ಕಿತಾಪತಿ. ಆದ್ದರಿಂದ ಪಂಚಾಯತ್ 1 ಕಿಲೋ ಸಿಹಿಯನ್ನು ಕಮಲೇಶ್ ಕುಶ್ವಾಹನಿಗೆ ಕೊಡಲು ತೀರ್ಮಾನ ತೆಗೆದುಕೊಂಡಿತು ಎಂದು ಪಂಚಾಯತ್ ಕಾರ್ಯದರ್ಶಿ ರವೀಂದ್ರ ಶ್ರೀವಾತ್ಸವ ಹೇಳಿದ್ದಾರೆ. ಅದರಂತೆ 1 ಕಿಲೋ ಸ್ವೀಟ್ ತಪ್ಪು ದಂಡ ಸಲ್ಲಿಸಲಾಯಿತು.